ಇದು ಉಡುಪಿ ಜಿಲ್ಲೆಯ ಕಟಪಾಡಿ ಸಮೀಪದ ಕೋಟೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪೆರಂಕುದ್ರು ಮತ್ತು ಮಟ್ಟುಕಟ್ಟದ ನಿವಾಸಿಗಳ ನಿತ್ಯದ ಆತಂಕದ ಬದುಕು. ಗ್ರಾಮಸ್ಥರ ಪ್ರಕಾರ ಹೊಳೆಯ ಮಧ್ಯಭಾಗದಲ್ಲಿ ವರ್ಷಗಳಿಂದ ಹೂಳು ತುಂಬಿರುವುದೇ ಇಂದಿನ ಸಮಸ್ಯೆಗೆ ಪ್ರಮುಖ ಕಾರಣ. ಹೂಳಿನ ಪರಿಣಾಮ ಹೊಳೆಯ ಹರಿವಿನ ದಿಕ್ಕು ಬದಲಾಗಿದ್ದು, ನೀರು ನೇರವಾಗಿ ಭೂಪ್ರದೇಶದತ್ತ ನುಗ್ಗಿ ಭಾರೀ ದಡ ಕೊರೆತಕ್ಕೆ ಕಾರಣವಾಗ್ತಾ ಇದೆ. ಮೊದಲು ಅಡಿಲೆಕ್ಕದಲ್ಲಿ ಆಗುತ್ತಿದ್ದ ದಡ ಕುಸಿತ ಇದೀಗ ಮೀಟರ್ಗಟ್ಟಲೆ ಹೆಚ್ಚಾಗ್ತಾ ಇದೆ ಎನ್ನುವುದು ಸ್ಥಳೀಯರ ಅಳಲು. ಈಗಾಗಲೇ ಸುಮಾರು 10-15 ಮೀಟರ್ಗೂ ಅಧಿಕ ಭೂಪ್ರದೇಶ ಹೊಳೆ ಪಾಲಾಗಿದೆ. ನೂರಾರು ಫಲಭರಿತ ತೆಂಗಿನ ಮರಗಳು ನೀರಿನಲ್ಲಿ ಕೊಚ್ಚಿ ಹೋಗಿವೆ. ಕೆಲ ಮನೆಗಳಿಗೆ ಬಿರುಕು ಬಿದ್ದಿದ್ದು, ಉಳಿದ ಜಮೀನಿನಲ್ಲಿ ಜೀವನ ಸಾಗಿಸುತ್ತಿರುವ ಕುಟುಂಬಗಳಿಗೆ ಈ ಬಾರಿಯ ಮಳೆಗಾಲ ಮತ್ತಷ್ಟು ಭಯ ಹುಟ್ಟಿಸಿದೆ. ಇಲ್ಲಿ ಪ್ರತಿ ವರ್ಷ ಮಳೆಗಾಲ ಬಂದಾಗ ಜನರು ಭಯದಲ್ಲೇ ಬದುಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೊಳೆಯ ಮಧ್ಯದಲ್ಲಿ ಹೂಳು ತುಂಬಿರೋದ್ರಿಂದ ನೀರಿನ ಹರಿವು ಸಂಪೂರ್ಣ ಬದಲಾಗಿದೆ. ಪರಿಣಾಮ ಭಾರೀ ಪ್ರಮಾಣದಲ್ಲಿ ದಡ ಕುಸಿತ ಉಂಟಾಗ್ತಾ ಇದ್ದು, ಕೃಷಿ ಜಮೀನು ಮತ್ತು ಮನೆಗಳಿಗೆ ಅಪಾಯ ಎದುರಾಗಿದೆ. ತಕ್ಷಣ ಹೂಳು ತೆರವು ಹಾಗೂ ದಡ ರಕ್ಷಣಾ ಕಾಮಗಾರಿ ಕೈಗೊಳ್ಳಬೇಕು ಎಂಬುದು ಸ್ಥಳೀಯರ ಆಗ್ರಹವಾಗಿದೆ. ಇದೊಂದೇ ಸಮಸ್ಯೆಯಲ್ಲ. ಉಬ್ಬರದ ವೇಳೆ ಸಮುದ್ರದ ಉಪ್ಪು ನೀರು ಪಿನಾಕಿನಿ ಹೊಳೆಗೆ ನುಗ್ಗಿ ಸುತ್ತಮುತ್ತಲಿನ ಬಾವಿ ನೀರನ್ನು ಉಪ್ಪಾಗಿಸುತ್ತದೆ. ಇನ್ನು ಗ್ರಾಮ ಪಂಚಾಯತ್ನಿಂದ ಸಮರ್ಪಕ ನಲ್ಲಿ ನೀರಿನ ಸೌಲಭ್ಯ ಸಿಗ್ತಾ ಇಲ್ಲ ಅನ್ನೋದು ನಿವಾಸಿಗಳ ಆರೋಪ. ಸುಮಾರು ಜನವರಿ ಫೆಬ್ರವರಿಯಲ್ಲಿ ಈ ಉಪ್ಪು ನೀರು ನುಗ್ಗಲಿಕ್ಕೆ ಪ್ರಾರಂಭ ಆಗ್ತದೆ. ಅದಕ್ಕೆ ಕಾರಣ ಬಹಳ ಮುಖ್ಯವಾಗಿ ಒಂದು ಸಾಂಪ್ರದಾಯಿಕವಾಗಿ ಮರಳುಗಾರಿಕೆ ಮತ್ತು ಹೂಳು ತೆಗೆಯುವಂತಹ ಕಾರ್ಯವನ್ನು ನಿಲ್ಲಿಸಿರುವಂಥದ್ದು. ಎರಡನೇದಾಗಿ ಕಾಂಡ್ಲಾವನದ ಸಮಸ್ಯೆ. ಮೂರನೇದಾಗಿ ವೈಜ್ಞಾನಿಕವಾಗಿ ಕೆಲವು ಕಡೆ ರಸ್ತೆಗಳ ನದಿಯ ಮಧ್ಯದಲ್ಲಿ ರಸ್ತೆಗಳನ್ನು ಕೂಡ ನಿರ್ಮಿಸಿದ್ದಾರೆ. ಅಲ್ಲಿ ನೀರು ಪೂರ್ಣವಾಗಿ ಹರಿದು ಹೋಗಲಿಕ್ಕೆ ಏನಾಗಿದೆ, ಸಮಸ್ಯೆ ಉಂಟಾಗಿದೆ. ಈ ಕಾರಣಗಳಿಂದಾಗಿ ಏನಾಗಿದೆ ಅಂತ ಹೇಳಿದರೆ, ಪ್ರತಿ ಸರ್ತಿ ಕೂಡ ಏನಾಗುತ್ತೆ, ಮಳೆಗಾಲದಲ್ಲಿ ನೆರೆ ಬಂದದ್ದು ಇಳಿಲಿಕ್ಕೆ ಜಾಗ ಇಲ್ಲ. ಹಾಗೆ ಬೇಸಿಗೆ ಕಾಲದಲ್ಲಿ ಉಪ್ಪು ನೀರು ಒಳಗೆ ನುಗ್ಗುತ್ತಾ ಇದೆ. ನಮ್ಗೆ ಗೊತ್ತಿರುವ ಹಾಗೆ ಈ ನದಿ ಏನಾಗುತ್ತೆ, ಮುಂದೆ ಸಮುದ್ರಕ್ಕೆ ಸೇರ್ತದೆ. ಹಾಗಾಗಿ ಭರತ ಇಳಿತಗಳು ಆಗ್ತಾ ಇರ್ತವೆ. ಹಾಗಾಗಿ ಭರತ ಇಳಿತದ ಬರತದ ಸಂದರ್ಭದಲ್ಲಿ ಉಪ್ಪು ನೀರು ಅನ್ನುವಂಥದ್ದು ಗದ್ದೆಗಳಿಗೆ ನುಗ್ತದೆ, ತೋಟಕ್ಕೆ ನುಗ್ತದೆ. ಹಾಗಾಗಿ ಅಲ್ಲಿ ಯಾರು ಕೃಷಿಕರಿದ್ದಾರೋ ಅವರಿಗೆ ಕೃಷಿಯನ್ನು ಮಾಡಲಿಕ್ಕೆ ಕಷ್ಟ ಆಗ್ತದೆ. ಪ್ರವಾಹದ ಸಂದರ್ಭ ವಿಷಜಂತುಗಳು ಮನೆಗಳಿಗೆ ನುಗ್ಗುತ್ತಿರುವುದು ಮತ್ತೊಂದು ಸಂಕಷ್ಟಮಯವಾಗಿ ಪರಿಣಮಿಸಿದೆ. ಪಿನಾಕಿನಿ ಹೊಳೆ ಮಧ್ಯದಲ್ಲಿ ತುಂಬಿರುವ ಹೂಳು ತೆರವುಗೊಳಿಸಿ ದಡ ರಕ್ಷಣಾ ಕಾಮಗಾರಿ ಕೈಗೊಳ್ಳದಿದ್ರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಭೂಪ್ರದೇಶ ಹೊಳೆ ಪಾಲಾಗುವ ಭೀತಿ ಸ್ಥಳೀಯರನ್ನ ಕಾಡ್ತಾ ಇದೆ. ಮಳೆಗಾಲ ಆರಂಭಕ್ಕೂ ಮುನ್ನ ಜಿಲ್ಲಾಡಳಿತ ಹಾಗೂ ಸಂಬಂಧಪಟ್ಟ ಇಲಾಖೆ ತುರ್ತು ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ.